ಆದ್ರೆ ಈ ಚಿತ್ರದಲ್ಲಿ ಡಿ ಬಾಸ್ ನ ಪಾತ್ರವೇನು, ಅವರು ಅವರದ್ದೇ ಉದಾಹರಣೆಯನ್ನು ಕೊಡ್ತಾರೆ. ನನಗೆ ಇಂಗ್ಲಿಷ್ ಮಾತಾಡಕ್ಕೆ ಬರುತ್ತೆ, ಆದ್ರೆ LKGಗೇನೆ 1 ಲಕ್ಷ ಬೇಕಾಗುತ್ತೆ. ಇನ್ನ ಮಗು ಸಂಪೂರ್ಣವಾಗಿ ತನ್ನ ಶಿಕ್ಷಣವನ್ನ ಮುಗಿಸಬೇಕಾದ್ರೆ ಹತ್ರ ಕೋಟಿನೇ ಬೇಕಾಗುತ್ತೆ. ಕೋಸ್ಟಲ್ ಕನ್ನಡ ವೀಕ್ಷಿಸಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕ್ರಾಂತಿ ಚಿತ್ರದ ಬಗ್ಗೆ ಒಂದಿಷ್ಟು ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇದ್ದೀವಿ. ಇದೀಗ ಕನ್ನಡ ಚಿತ್ರರಂಗದಲ್ಲಿ ಸಕ್ಕ ಸದ್ದು ಮಾಡ್ತಾ ಇರುವ ಚಿತ್ರಗಳ ಪೈಕಿ ಕ್ರಾಂತಿ ಸಿನಿಮಾ ಕೂಡ ಒಂದು. ರಾಬರ್ಟ್ ಚಿತ್ರದ ಬಳಿಕ ದರ್ಶನ್ ಅವರ ಯಾವುದೇ ಸಿನಿಮಾ ಬಿಡುಗಡೆಯಾಗಿಲ್ಲ. ಹೀಗಾಗಿ ದರ್ಶನ್ ಅವರ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ನಿರೀಕ್ಷೆ ಕ್ರಾಂತಿ ಚಿತ್ರದ ಬಗ್ಗೆ ಮೂಡಿದೆ. ಈಗಾಗಲೇ ಚಿತ್ರದ ಡಿ ಬಾಸ್ ನ ಫಸ್ಟ್ ಲುಕ್ ರಿಲೀಸ್ ಆಗಿದೆ. ಇದರಲ್ಲಿ ದರ್ಶನ್ ಅವರು ತುಂಬಾನೇ ಸ್ಟೈಲಿಶ್ ಆಗಿ ತುಂಬಾನೇ ಹ್ಯಾಂಡ್ಸಮ್ ಆಗಿ ಕಾಣಿಸಿಕೊಂಡಿದ್ದಾರೆ. ಹೀಗಾಗಿ ಚಿತ್ರದ ಬಗ್ಗೆ ಸಿಕ್ಕಾಪಟ್ಟೆ ನಿರೀಕ್ಷೆಗಳು ಮೂಡ್ತಾ ಇದೆ. ಇನ್ನು ಈ ಕ್ರಾಂತಿ ಸಿನಿಮಾ ಅಕ್ಷರ ಕ್ರಾಂತಿಯ ಬಗ್ಗೆ ಬೆಳಕು ಚೆಲ್ಲುವಂಥ ಸಿನಿಮಾ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದೇ. ಆದರೆ ಈ ಚಿತ್ರದಲ್ಲಿ ಡಿ ಬಾಸ್ನ ಪಾತ್ರವೇನು, ಈ ಚಿತ್ರದ ಕಥೆ ಏನು ಅನ್ನೋದು ಒಂದಿಷ್ಟು ಮಂದಿಗೆ ಕುತೂಹಲ ಇದ್ದೇ ಇರುತ್ತೆ. ಇವೆಲ್ಲದಕ್ಕೂ ಇಂದಿನ ಈ ವಿಡಿಯೋದಲ್ಲಿ ತೆರೆ ಎಳಿತೀವಿ ನೋಡಿ. ದರ್ಶನ್ ಅವರು ಈ ಚಿತ್ರದಲ್ಲಿ NRI ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಅಷ್ಟೇ ಅಲ್ಲದೆ ಶಿಕ್ಷಣದ ಬಗ್ಗೆ ಮಹತ್ವವನ್ನು ಡಿ ಬಾಸ್ ಈ ಚಿತ್ರದಲ್ಲಿ ಹೇಳಲಿದ್ದಾರೆ. ಇನ್ನು ನಿಜ ಜೀವನದಲ್ಲೂ ಅಷ್ಟೇ ಡಿ ಬಾಸ್ ಅವರು ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ. ನಾನು ಸರಿಯಾಗಿ ಓದಿಲ್ಲ, ನೀವು ಚೆನ್ನಾಗಿ ಓದಬೇಕು ಅಂತ ಪ್ರತಿ ಬಾರಿ ಕೂಡ ಡಿ ಬಾಸ್ ಹೇಳ್ತಾನೇ ಇದ್ದಾರೆ. ಶಿಕ್ಷಣಕ್ಕೆ ಅಂದರೆ ಅವರು ಅವರದ್ದೇ ಉದಾಹರಣೆಯನ್ನು ಕೊಡ್ತಾರೆ. ನನಗೆ ಇಂಗ್ಲಿಷ್ ಮಾತಾಡೋಕ್ಕೆ ಬರುತ್ತೆ, ಆದರೆ ಇವಾಗಲೂ ಕೂಡ ಕರೆಕ್ಟಾಗಿ ಓದೋದಕ್ಕೆ ಬರೋದಿಲ್ಲ. 1-2 ಲೈನ್ ಓದ್ತೀನಿ, ಮತ್ತೆ ಇನ್ನೂ ಕೂಡ ಮೆಸೇಜ್ ಇತ್ತಂತಾದರೆ ನಾನು ನೇರವಾಗಿ ಅವರಿಗೇನೆ ಕಾಲ್ ಮಾಡ್ತೀನಿ ಅಂತ ದರ್ಶನ್ ಅವರು ಅದೆಷ್ಟೋ ಬಾರಿ ಹೇಳಿದ್ದಾರೆ. ಹೀಗಾಗಿ ನೀವು ನಂತರ ಆಗಬೇಡಿ, ನೀವು ಚೆನ್ನಾಗಿ ಓದಿ ವಿದ್ಯಾವಂತರಾಗಿ ಅನ್ನೋದು ದರ್ಶನ್ ಅವರ ಮಾತು. ಇದೇ ವಿಚಾರವನ್ನು ಈ ಚಿತ್ರದಲ್ಲೂ ಕೂಡ ದರ್ಶನ್ ಅವರು ಸುದೀರ್ಘವಾಗಿ ಹೇಳಲಿದ್ದಾರೆ. ಇನ್ನು ಬಹುಮುಖ್ಯವಾಗಿ ದಿನದಿಂದ ದಿನಕ್ಕೆ ಸರ್ಕಾರಿ ಶಾಲೆಗಳು ಮುಚ್ಚುತ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಖಾಸಗಿ ಶಾಲೆಗಳು ತೆರೆಯುತ್ತಾ ಇದೆ. ಇದೇ ವಿಚಾರವನ್ನು ಹೈಲೈಟ್ ಮಾಡಿಕೊಂಡು ಸತ್ಯತೆಯ ಪರಾಮರ್ಶೆಗೆ ಇಳಿದಿದ್ದಾರೆ ಕ್ರಾಂತಿ ಚಿತ್ರತಂಡ. ಸರ್ಕಾರಿ ಶಾಲೆಯನ್ನು ಉಳಿಸುವಂತಹ ಹೋರಾಟ ಈ ಚಿತ್ರದಲ್ಲಿದೆ. ಅವನತಿಯತ್ತ ಸಾಗ್ತಾ ಇರುವ ಸರ್ಕಾರಿ ಶಾಲೆಗಳನ್ನು ಉಳಿಸೋದು ಹೇಗೆ ಮತ್ತು ಸರ್ಕಾರಿ ಶಾಲೆಗಳು ಅವನತಿ ಹೊಂದಿದ್ರೆ ಏನೆಲ್ಲ ಆಗುತ್ತೆ ಅನ್ನೋದು ಕ್ರಾಂತಿ ಚಿತ್ರದ ತಿರುಳು. ಇನ್ನು ಈ ಚಿತ್ರದಲ್ಲಿ ದರ್ಶನ್ ಅವರು ಸರ್ಕಾರಿ ಶಾಲೆಯನ್ನು ಉಳಿಸುವಂತಹ ಒಂದು NRI ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಒಂದು ಖಾಸಗಿ ಶಾಲೆಗೆ ಪರ್ಮಿಷನ್ ಅನ್ನು ಕೊಡಲಾಗುತ್ತೆ. ಇದರ ಪಕ್ಕದಲ್ಲಿದ್ದಂಥ ಸರ್ಕಾರಿ ಶಾಲೆ ಅವಸಾನದ ಅಂಚಿಗೆ ಹೋಗುತ್ತೆ. ಒಂದಿಷ್ಟು ವರ್ಷಗಳ ಬಳಿಕ ಆ ಶಾಲೆಗೆ ಬೀಗ ಹಾಕಲಾಗುತ್ತೆ. ಮತ್ತೆ ಆ ಬಳಿಕ ಹುಟ್ಟಿಕೊಂಡ ಖಾಸಗಿ ಶಾಲೆಯದ್ದೇ ದರ್ಬಾರ್. ಲಕ್ಷ ಪೈಕಿ ಬಡವರ ರಕ್ತವನ್ನ ಹೀರ್ತಾರೆ. ಬಡವರಿಗೆ ಅನಿವಾರ್ಯವಾಗಿ ಆ ಶಾಲೆಗೆ ಹೋಗಲೇಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಹಿಂದೆಲ್ಲ 1 ಲಕ್ಷದಲ್ಲಿ ಇಡೀ ಶಿಕ್ಷಣವನ್ನೇ ನಾವು ಮುಗಿಸಿದ್ವಿ, ಆದರೆ ಪ್ರಸ್ತುತ LKGಗೇನೆ 1 ಲಕ್ಷ ಬೇಕಾಗುತ್ತೆ. ಇನ್ನು ಆ ಮಗು ಸಂಪೂರ್ಣವಾಗಿ ತನ್ನ ಶಿಕ್ಷಣವನ್ನ ಮುಗಿಸಬೇಕಾದ್ರೆ ಹತ್ರ ಕೋಟಿನೇ ಬೇಕಾಗುತ್ತೆ. ಪ್ರಸ್ತುತ ಶಿಕ್ಷಣ ಅನ್ನೋದು ಒಂದು ವ್ಯಾಪಾರ ಆಗೋಗಿದೆ, ವಿದ್ಯಾದಾನವಾಗಿ ಉಳಿದಿಲ್ಲ. ಇದನ್ನೇ ಕ್ರಾಂತಿ ಚಿತ್ರದಲ್ಲಿ ಡಿ ಬಾಸ್ ಆಗಿ ಚಿತ್ರತಂಡ ಹೇಳಕ್ಕೆ ಹೊರಟಿರೋದು. ಅದೇನೇ ಇರಲಿ, ಪಂಚಭಾಷೆಯಲ್ಲೇ ನಿರ್ಮಾಣವಾಗುವಂತಹ ಡಿ ಬಾಸ್ ಅಭಿನಯದ ಕ್ರಾಂತಿ ಸಿನಿಮಾ ಕೇವಲ ಕನ್ನಡದಲ್ಲಿ ಮಾತ್ರವಲ್ಲ, ಭಾರತೀಯ ಚಿತ್ರರಂಗದಲ್ಲಿ ಸಂಚಲನವನ್ನ ಮೂಡಿಸಲಿ, ಬಾಕ್ಸ್ ಆಫೀಸ್ ಅನ್ನು ಧೂಳಿಪಟ ಮಾಡಲಿ, ಹೊಸ ಇತಿಹಾಸವನ್ನು ನಿರ್ಮಿಸಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. ಆದ್ರೆ ಈ ಚಿತ್ರದಲ್ಲಿ ಡಿ ಬಾಸ್ ನ ಪಾತ್ರವೇನು, ಅವರು ಅವರದ್ದೇ ಉದಾಹರಣೆಯನ್ನು ಕೊಡ್ತಾರೆ. ನನಗೆ ಇಂಗ್ಲಿಷ್ ಮಾತಾಡಕ್ಕೆ ಬರುತ್ತೆ, ಆದ್ರೆ LKGಗೇನೆ 1 ಲಕ್ಷ ಬೇಕಾಗುತ್ತೆ. ಇನ್ನು ಆ ಮಗು ಸಂಪೂರ್ಣವಾಗಿ ತನ್ನ ಶಿಕ್ಷಣವನ್ನ ಮುಗಿಸಬೇಕಾದ್ರೆ ಹತ್ರ ಕೋಟಿನೇ ಬೇಕಾಗುತ್ತೆ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.